ಪುತ್ತೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ನಡೆದ ಚರುಂಬುರಿ ಹಬ್ಬದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಿನ್ನೆ ನಡೆದಿದೆ. 3 ದಿನ ನಡೆಯಬೇಕಿದ್ದ ಹಬ್ಬ 4ನೇ ದಿನವೂ ನಡೆದು ನಿನ್ನೆ ಸಂಜೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುದ್ದಿ ಬಿಡುಗಡೆ ಸಂಸ್ಥಾಪಕರಾದ ಯುಪಿ ಶಿವಾನಂದ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ನ್ಯಾಯವಾದಿ ಮಹೇಶ್ ಗಜೆ, ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್, ಕಶಿಕೋಡಿ ದೇವಳದ ಆಡಳಿತ ಮುಕ್ತೇಸರ ಸಂಜೀವ ನಾಯ್ಕ್ ಭಾಗಿಯಾಗಿದ್ದರು. ಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಮಾಲಿಂಗೇಶ್ವರನ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ವೇದಿಕೆಯಲ್ಲಿರುವಂಥವರೆಲ್ಲ ಸ್ಟಾರ್ಗಳೇ. ಯಾಕೆಂತ ಹೇಳಿದರೆ, ಎಲ್ಲ ಸ್ಟಾರ್ಗಳು ಯಾಕೆ ಒಂದಾಗಿದ್ದಾರೆ ಅಂತ ಹೇಳಿದರೆ, ಉದ್ಯಮ ಕ್ಷೇತ್ರದಲ್ಲಿ ಉದಿಸುತ್ತಿರುವಂಥ ಒಬ್ಬ ಹೊಸ ಸ್ಟಾರನ್ನು ಗುರುತಿಸಲಿಕ್ಕೆ ಮತ್ತು ಅವರನ್ನು ಬೆಂಬಲಿಸಲಿಕ್ಕೆ. ಯಾವ ಉದ್ದೇಶಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ರಾಜಕೀಯ ರಂಗದ ಭೀಷ್ಮ ಅಂತ ಹೇಳಿ ನಾವು ಹೇಳ್ಬೋದು ಸಂಜೀವ ಕಲ್ಲೆಗ ಅವರನ್ನು. ಅವರಿದ್ದಾರೆ. ಪತ್ರಿಕೋದ್ಯಮದ ಭೀಷ್ಮ ಅಂತ ಹೇಳಿ ಪುತ್ತೂರಿನಲ್ಲಿ ಕರೆಯುವುದಿದ್ರೆ ಯುಪಿ ಶಿವಾನಂದರನ್ನು ಕರಿಬೇಕು. ಅದರ ಜೊತೆಗೆ ಪುತ್ತೂರಿನ ಸಿಂಗಂ ಅಂತ ಖ್ಯಾತಿಯ ತಿಮ್ಮಪ್ಪ ನಾಯ್ಕರು ಇದ್ದಾರೆ ನಮ್ಮ ಜೊತೆ. ಅದೇ ರೀತಿಯಲ್ಲಿ ಕಹಳೆಯ ಮೂಲಕ ಹತ್ತೂರಿನಲ್ಲಿ ಪುತ್ತೂರನ್ನು ಗುರುತಿಸುವಂತೆ ಮಾಡಿದಂತಹ ಶ್ಯಾಮ ಸುದರ್ಶನ್ ಇದ್ದಾರೆ. ಈ ರೀತಿಯಲ್ಲಿ ಈ ಕಾರಣಕ್ಕಾಗಿ ನಾನು ಹೇಳಿದೆ, ಎಲ್ಲ ಸ್ಟಾರ್ಗಳು ಕೂಡ ಒಂದಾಗಿದ್ದಾರೆ ಅಂತ. ಈ ವೇದಿಕೆಯನ್ನು ಗಮನಿಸಿದರೆ ಕೂಡ ಮತ್ತೆ ನನಗೆ ನೆನಪಾಗುವುದು, ಈ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಹೇಳಿದ್ದೆ, ದೇವಾನುದೇವತೆಗಳ ಅನುಗ್ರಹ ರಾಜೇಶ್ ಪ್ರಭುಗಳವರ ಮೇಲೆ ಇರಲಿ ಅಂತ. ಇವತ್ತಿನ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳನ್ನು ಗಮನಿಸಿದರೆ ಕೂಡ ಖಂಡಿತವಾಗಿ ನಮಗೆ ಅನ್ನಿಸುವಂಥದ್ದು, ದೇವಾನುದೇವತೆಗಳ ಅನುಗ್ರಹ ರಾಜೇಶ್ ಅವರ ಮೇಲೆ ಇದೆ ಅಂತ. ಯಾಕೆ ಇದೆ ಅಂತ ಹೇಳಿದರೆ, ಯಾರೇ ಒಬ್ಬ ವ್ಯಕ್ತಿ ನಿಸ್ವಾರ್ಥವಾಗಿ ತನ್ನನ್ನು ಸಂಪೂರ್ಣವಾಗಿ ಯಾವುದೋ ಒಂದು ಉದ್ದಿಮೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾರೆ ಅಂತ ಇದ್ದರೆ ಅವರಿಗೆ ದೇವರ ಅನುಗ್ರಹ ಇದ್ದೇ ಇರ್ತದೆ. ಅದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕೆಂತ ಹೇಳಿದರೆ, ನನ್ನ ಎಡಭಾಗದಿಂದ ನೋಡಿದರೆ ಪ್ರಥಮವಾಗಿರುವಂಥವರು ಸಂಜೀವ. ದೇವರಿಗೆ ಒಂದು ಹೆಸರು ಸಂಜೀವ ಅಂತ ಹೇಳುವಂಥದ್ದು. ಅಜೀವ ಇದ್ದವರನ್ನು ಕೂಡ ಸಜೀವಗೊಳಿಸುವಂಥ ಸಾಮರ್ಥ್ಯ ಸಂಜೀವನಿಗೆ ಇದೆ ಅಂತ. ಆ ರೀತಿಯಲ್ಲಿ ಸಂಜೀವರಿದ್ದಾರೆ. ಶಿವಾನಂದರು ಸದಾ ಆನಂದವಾಗಿರತಕ್ಕಂಥ ಶಿವನ ಅನುಗ್ರಹ ಸಿಕ್ಕಿದರೆ ಮತ್ತೇನು ಬೇಕು, ಎಲ್ಲರಿಗೆ ಅದು ಇರುವಂಥದ್ದು. ಹಾಗಾಗಿ ಶಿವಾನಂದ ಆ ದೇವರ ಅನುಗ್ರಹ ಕೂಡ ಇಲ್ಲಿದೆ. ತಿಮ್ಮಪ್ಪ, ಹಣಕ್ಕೆ ಅಧಿಪತಿ ಯಾರು ಅಂತ ಹೇಳಿದರೆ ತಿರುಪತಿಯ ತಿಮ್ಮಪ್ಪ. ಇವತ್ತು ಅಂತಹ ಸಂದರ್ಭದಲ್ಲಿ ತಿಮ್ಮಪ್ಪರ ಕೂಡ ಇಲ್ಲಿ ಆರೂಢರಾಗಿದ್ದಾರೆ. ತನ್ಮೂಲಕ ತಿಮ್ಮಪ್ಪನ ಅನುಗ್ರಹ ಆಗಿದೆ. ಜೊತೆಗೆ ಶ್ಯಾಮ ಸುದರ್ಶನ, ಯಾವುದೇ ರೀತಿಯ ಎದುರಾಳಿಗಳು ಬಂದರೂ ಕೂಡ ಅವರನ್ನು ಸಮರ್ಥವಾಗಿ ನಿರ್ವಹಿಸಿ ನಿಗ್ರಹಿಸಿ ಒಂದು ಹೊಸ ಧರ್ಮ ಸ್ಥಾಪನೆ ಮಾಡಿದ, ಧರ್ಮ ಸಂಸ್ಥಾಪನಾರ್ಥಂ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಂಥವರು ಕೃಷ್ಣ ಪರಮಾತ್ಮ. ಶ್ಯಾಮ ಸುದರ್ಶನ ಇಲ್ಲಿದ್ದಾರೆ ಅಂತಹ ಪರಮಾತ್ಮನ ಸ್ವರೂಪಿಯಾಗಿ. ಎಲ್ಲ ಇರುವಾಗ ಇನ್ನು ನಾನು ಯಾವುದರಲ್ಲಿ ಬಾಕಿ? ಮಹೇಶ ಅಂತ ಹೇಳಿದರೆ ಕೂಡ ದೇವರೇ. ಆ ಈಶ್ವರನಿಗೆ ಇನ್ನೊಂದು ಹೆಸರು ಮಹೇಶ ಅಂತ. ತನ್ಮೂಲಕ ಮಹೇಶನ ಅನುಗ್ರಹ ಕೂಡ ಆಗಿದೆ. ಎಲ್ಲ ಅನುಗ್ರಹ ಕೂಡ ಸಿಕ್ಕಿದಂತಹ ರಾಜೇಶ್ರೇ, ಖಂಡಿತವಾಗಿ ನಿಮ್ಮ ಈ ಒಂದು ಪ್ರಯತ್ನ ಯಶಸ್ವಿ ಆಗಿಯೇ ಆಗ್ತದೆ, ಆಗಿದೆ ಅಂತ ಹೇಳುವಂಥದ್ದಕ್ಕೆ ಇದು ಒಂದು ದ್ಯೋತಕ. ಇವತ್ತಿನ ಸಮಾರೋಪ ಸಂಭವದಲ್ಲಿ ಭಾಗವಹಿಸಿ ಅದರ ಬಗ್ಗೆ ಇವತ್ತು ಮಾತನಾಡಿದ್ದೇನೆ. ಈಗಾಗಲೇ ಬಂದ ಮೇಲೆ ಬರುವಾಗ ಹಬ್ಬದ ಬಗ್ಗೆ ಅನುಭವಕ್ಕಾಗಿ ಸ್ವಲ್ಪ ಚರ್ಮುರಿ ಸೇವ್ ಕೂಡ ಸ್ವಲ್ಪ ತಗೊಂಡು ಟೇಸ್ಟ್ ಕೂಡ ನೋಡಿದ್ದೇನೆ. ಅಲ್ಲಿ ತಗೊಳ್ಳೋ ಒಂದೇಳ 2-3 8 ವೆರೈಟಿ ಚರ್ಮುರಿಗಳಿದೆ. 8 ವೆರೈಟಿ ಎಲ್ಲ ತಿನ್ನಲಿಕ್ಕೆ ಆಗಲಿಲ್ಲ, ಸ್ವಲ್ಪ ತಿಂದು ಟೇಸ್ಟ್ ನೋಡಿದೆ. ಒಂದು ಒಳ್ಳೆಯ ಉತ್ತಮ ಒಂದು ಕಾರ್ಯಕ್ರಮ. ಒಂದು ಚರ್ಮುರಿಯನ್ನೇ ಒಂದು ಕಸುಬಾಗಿ, ಉದ್ಯೋಗವಾಗಿ ಒಂದು ಜನಪ್ರಿಯತೆಯನ್ನು ಮಾಡುವಂಥದ್ದು ದೊಡ್ಡ ಸಾಹಸದ ಕೆಲಸದ್ದು. ಯಾಕೆಂದರೆ ಚರ್ಮುರಿ ಅಂದರೆ ಅದು ನಮಗೆ ಹೋದ ಕೊನೆಯಲ್ಲಿ ತಗೊಂಡು ಹೋಗೋದಾದರೂ ಕೂಡ ಅದಕ್ಕಷ್ಟು ವ್ಯಾಲ್ಯೂ ಇರಲಿಲ್ಲ. ಬೇಕಿತ್ತು, ಚರ್ಮುರಿ ಬೇಕು ಅಂತ ಹೇಳ್ತೇವೆ. ಹೋದಾಗ ಮನೆಗೆ ಚರ್ಮುರಿ ತನ್ನಿಂತ ಮನೆಯವರು ಹೇಳ್ತಾರೆ. ಆದರೆ ಅದನ್ನು ಹೋದಾಗ ಅದಕ್ಕೆ ಮನೇಲಿ ಕೊಟ್ಟ ವ್ಯಾಲ್ಯೂ ಬೇರೆ. ಇವತ್ತಿನ ಸಂದರ್ಭದಲ್ಲಿ ಹಬ್ಬದ ರೂಪದಲ್ಲಿ ಇವತ್ತು ಪ್ರಭು ಚರ್ಮುರಿ ಒಂದು ಒಳ್ಳೆಯ ಅದಕ್ಕೆ ವ್ಯಾಲ್ಯೂ ಏನು ಹೇಳ್ತೇವೆ, ಸ್ಟಾರ್ ವ್ಯಾಲ್ಯೂ ಅಥವಾ ಅದಕ್ಕೊಂದು ಮೌಲ್ಯವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಇದೆ, ಕ್ವಾಲಿಟಿ ಇದೆ. ಪ್ರಭು ಚರ್ಮುರಿ ಕೇಳುವಂತೆ ಮಾಡಿದ್ದಾರೆ, ಬೇರೆ ಬೇರೆ ವೆರೈಟಿ ಕೊಟ್ಟಿದೆ, ಜನಗಳು ಕೇಳುವಾಗೆ ಮಾಡಿ ಇದನ್ನೊಂದು ಒಳ್ಳೆಯ ಒಂದು ಟೇಸ್ಟಾಗಿ ಜನಗಳ ಮನಸ್ಸನ್ನು ಗೆಲ್ಲುವಂಥ, ನಾಲಿಗೆಯನ್ನು ಗೆದ್ದು ಮನಸ್ಸನ್ನು ಗೆಲ್ಲುವಂಥ ಮತ್ತು ಕೇಳಲಿಕ್ಕೆ ಮಾಡುವಂಥ, ಮಕ್ಕಳು ಹೋದಾಗ ಚರ್ಮುರಿ ತನ್ನಿಂತ ಕೇಳುವಂಥದ್ದು. ಈಗ ನನ್ನ ಮನೆಯವರು ಹೇಳಿದ್ದಾರೆ, ಬನ್ನಿ ಬರುವಾಗ ಚರ್ಮುರಿ ತಗೊಬನ್ನಿ ಅಂತ. ಅದು ಸಾಧನೆ, ಅದು ಅದಕ್ಕೆ ದುಡ್ಡಿಗಿಂತ ಹೆಚ್ಚು ದೊಡ್ಡ ಸಾಧನೆ. ಅದು ಬೇಡಿಕೆಯನ್ನು ಕ್ರಿಯೇಟ್ ಮಾಡಿದ್ದೀರಿ. ರಾಜೇಶ್ ಪ್ರಭುಗಳು ಇಂಥದ್ದು ಮಾಡಿದ್ದಾರೆ. ಅವರ ಎಲ್ಲ ಕುಟುಂಬಕ್ಕೆ ಮತ್ತು ಇದೆಲ್ಲರಿಗೂ ಕೂಡ ಯಶಸ್ಸನ್ನು ಹಾರೈಸ್ತೇನೆ. ಇದು ಖಂಡಿತ ಯಶಸ್ಸಾಗ್ತಿಲ್ಲ ಭರವಸೆ ಮೂಲಕ ಅವರಿಗೆ ನನ್ನ ಶುಭ ಹಾರೈಕೆ.